ತುಳು ವರ್ಲ್ಡ್ ಫೌಂಡೇಶನ್ ಕಟೀಲು ಮಂಗಳೂರು ವತಿಯಿಂದ ತುಳುನಾಡಿನ ಆದಿಮೂಲ ದೈವಲು ಬೆರ್ಮೆರ್ ಬೊಕ್ಕ ಲೆಕ್ಕೆಸಿರಿ ಪಾಡ್ದನ ಆಲಡೆ ಬೊಕ್ಕ ಪ್ರಾದೇಶಿಕತೆದ ಮಿತ್ ಅಧ್ಯಯನ ಎಂಬ ವಿಷಯದ ಕುರಿತು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣವು ಮಾರ್ಚ್ 16ರಂದು ಕಟೀಲು ಪ್ರಥಮ ದರ್ಜೆ ಕಾಲೇಜಿನ ವಾಗ್ದೇವಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕ ಮತ್ತು ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಬಲ್ಯಾಯ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಕಟೀಲು ಶ್ರೀ ಹರಿನಾರಾಯಣ ಅಸ್ರಣ್ಣ ನೆರವೇರಿಸಲಿದ್ದಾರೆ. ಕಟೀಲು ದೇವಸ್ಥಾನದ ಮುಕ್ತೇಸರ ಹಾಗೂ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಅಧ್ಯಕ್ಷತೆ ವಹಿಸಲಿದ್ದು ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವು ಬೆಳಿಗ್ಗೆ 10ರಿಂದ 11:30ರವರೆಗೆ ನಡೆಯಲಿದ್ದು ನಂತರ 11:30ರಿಂದ ಬೆರ್ಮೆರ್ ಪಾಡ್ದನ ಆಲಡೆಲು ಬೊಕ್ಕ ಪ್ರಾದೇಶಿಕತೆ ಎಂಬ ವಿಷಯದ ಬಗ್ಗೆ ಗೋಷ್ಠಿ, ನಂತರ ಲೆಕ್ಕೆಸಿರಿ ಪಾಡ್ದನ ಆಲಡೆಲು ಬೊಕ್ಕ ಪ್ರಾದೇಶಿಕತೆ ಎಂಬ ವಿಷಯದ ಬಗ್ಗೆ ಗೋಷ್ಠಿ ಹಾಗೂ ನಂತರ ಸಮಾರೋಪ ಸಮಾರಂಭವೂ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬಹಳಷ್ಟು ವರ್ಷಗಳಿಂದ 18 ವರ್ಷಗಳಿಂದ ತುಳುಗಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಈ ಒಂದು ಕೆಲಸ ಅಂದರೆ ರಾಷ್ಟ್ರೀಯ ತುಳು ವಿಚಾರ ಸಂಕಿರಣ ನಾವೊಂದು ಸಂಸ್ಥೆಯಾಗಿ ಹೊಸದಾಗಿ ಮಾಡ್ತಾ ಇದ್ದೇವೆ. ಮತ್ತು ಸಂಸ್ಥೆಯಾಗಿ ಬೇರೆ ಕಾಲೇಜುಗಳು ಬೇರೆ ಸಂಸ್ಥೆಗಳು ಮಾಡಿರ್ಬೋದು, ಆದರೆ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ನಾವು ಹೊಸದಾಗಿ ಮಾಡ್ತಾ ಇದ್ದೇವೆ. ತುಳು ಜಾನಪದ ನೆಲೆಯ ತುಳುನಾಡ ಆದಿಮೂಲ ದೈವಲು ಬೆರ್ಮೆರ್ ಬೊಕ್ಕ ಲೆಕ್ಕೆಸಿರಿ ಪಾಡ್ದನ ಆಲಡೆ ಬೊಕ್ಕ ಪ್ರಾದೇಶಿಕತೆದ ಮಿತ್ ಅಧ್ಯಯನ ತುಳು ಪಾತ್ರದಲ್ಲಿ ಅದ. ಈ ವಿಚಾರ ಸಂಕಿರಣ ತುಳುನಾಡ ಆದಿಮೂಲ ದೈವ ಬೆರ್ಮೆರ್ ಬೊಕ್ಕ ಲೆಕ್ಕೆಸಿರಿನ ಕೇಂದ್ರೀಕೃತವಾದ ಮತ್ತೆ ಎಂಗಳ ಆದಿಮೂಲ ಆಲಡೆ ಪಾಡ್ದನದ ವಿಷಯಗಳು ಬೊಕ್ಕ ಪ್ರಸರಣಾಗಿನ ಕಂಡ ಪ್ರಾದೇಶಿಕತೆ ನೆತ್ತ ಮಿತ್ ಇಂಕ್ಲು ಅಧ್ಯಯನ ಮಲ್ಪನ ವಿಚಾರನಿಗೆ ತಂದು ರಾಷ್ಟ್ರೀಯ ತುಳು ವಿಚಾರ ಸಂಕಿರಣ ಕಟೀಲು ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದೊಂದಿಗೆ ಸಹಯೋಗಗಳು ಕಟೀಲು ಕಾಲೇಜಿನ ವಾಗ್ದೇವಿ ಸಭಾಂಗಣಡು ಮಾರ್ಚ್ 14 ತಾರೀಖದಾನಿ ಐತಾರ ಈ ಕಾರ್ಯಕ್ರಮ ಕಾಂಡೇದು ಬಯ್ಯಮುಟ್ಟ ನಡಪಡು. ಈ ಕಾರ್ಯಕ್ರಮಡು ತುಂಬಗು ಉದೀಪನ ತಕೊಂಡು ಅವು ಐಬೊಕ ರೆಡ್ ಗೋಷ್ಠಿಲುಲ್ಲ ಬೊಕ ಮುಗಿತರದ ಕಾರ್ಯಕ್ರಮ ಒಟ್ಟು ಉದ್ಘಾಟನೆ ಮಲ್ಪುನಾಡು ಉದೀಪನ ಮಲ್ಪುನಾಡು ಶ್ರೀ ಹರಿನಾರಾಯಣ ದಾಸ ಅಸ್ರಣ್ಣ ಮಲ್ಲ ಗುರ್ಕಾರರು ತುಳುವಡ್ ಫೌಂಡೇಶನ್ ಬೊಕ ಅರ್ಚಕರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೇಲೆ ಉದೀಪನ ಮಲ್ಪರುಲ್ಲೇರು. ಗುರ್ಕಾರ್ನ ವಯಸ್ಸಿನಾರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು ಬೊಕ ಸಂಚಾಲಕರು ಕಟೀಲು ಪ್ರಥಮ ದರ್ಜೆ ಕಾಲೇಜ್ ಆರು ಮಲ್ಲ ಗುರ್ಕಾರನ್ನೇ ವಹಿಸುವರು. ಭಿನ್ನರಾದ ಮಾನದಿಗೆ ಶ್ರೀ ಸರ್ವೋತ್ತಮ ಶೆಟ್ಟಿ ಅಬುದಾಬಿ ಮೇರ್ ತುಳುವಡ್ ಫೌಂಡೇಶನ್ ಗುಡ್ಕಾರರು ಬೊಕ್ಕ ಈ ವಿಚಾರ ಸಂಕಿರಣದ ಪ್ರಮುಖ ದಿಕ್ಸೂಚಿ ಭಾಷಣ ಶ್ರೀ KL ಕೊಂಡಂತಾಯರು ತುಳು ಜಾನಪದ ವಿದ್ವಾಂಸರು ಆರು ಈ ಭಾಷಣ ಮಲ್ಪರುಳ್ಳರು. ಕೊಲಗು ಪಟ್ಟನು ಪ್ರಸ್ತಾವನೆ ಈ ವಿಚಾರ ಸಂಕಿರಣದ ಪ್ರಸ್ತಾವನೆ ಯಾನ್ ಕೊರ್ಪೆ ಪ್ರೊಫೆಸರ್ ಪುರುಷೋತ್ತಮ ಬಲ್ಯಾಯ ಪ್ರಧಾನ ಕಾರ್ಯದರ್ಶಿ ತುಳು ರಾಷ್ಟ್ರೀಯ ವಿಚಾರ ಸಂಕಿರಣದ ಸಂಯೋಜಕ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ತುಳು ವರ್ಲ್ಡ್ನ ಜನರಲ್ ಕನ್ವೀನರ್ ಪ್ರಮೋದ್ ಸಪ್ರೆ, ಖಜಾಂಚಿ ಚಂದ್ರಹಾಸ್ ದೇವಾಡಿಗ, ಸದಸ್ಯ ವಸಂತ ರೈ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.